ಸುನ್ನಿ ಯುವಜನ ಸಂಘ ಕರ್ನಾಟಕ SYS ಪುತ್ತೂರು ಝೋನ್ ಅಗಲಿದ ಆಧ್ಯಾತ್ಮಿಕ ನಾಯಕರಾದ ತಾಜುಲ್ ಉಲಮಾ, ನೂರುಲ್ ಉಲಮಾ ಅನುಸ್ಮರಣಾ ಸಂಗಮ ಹಾಗೂ ಸಂಘಟನಾ ತರಬೇತಿ. ಇವರ ಸಮೂಹವನ್ನು ದೇಶದ ಉತ್ತಮ ಪ್ರಜೆಗಳಾಗಿ ಪರಿವರ್ತಿಸಿ ಅವರಲ್ಲಿ ದೇಶ ಪ್ರೇಮ, ಉತ್ತಮ ಗುಣದಂತೆ ಪರೋಪಕಾರಿ, ಸರ್ವಧರ್ಮ ಸಹಿಷ್ಣುತೆ, ಸೌಹಾರ್ದ ಮನೋಭಾವ ಸೃಷ್ಟಿಸಿ ಆಧ್ಯಾತ್ಮಿಕವಾಗಿಯೂ ಅವರು ಉನ್ನತ ಮಟ್ಟದಲ್ಲಿ ತಲುಪಲು ಸಹಕಾರವಾಗುವ ಸಂಘಟನಾ ತರಬೇತಿ ನೀಡುವ ಸಂಘಟನೆಯಾಗಿದೆ SYS ಎಂಬ ಸಂಘಟನೆ. ದೇಶದ ಕಾನೂನು ಪಾಲನೆ, ಸಂವಿಧಾನ ಗೌರವ, ದೇಶಪ್ರೇಮ ಮತ್ತು ಸಂಸ್ಕೃತಿಕ ಚಟುವಟಿಕೆಗಳಿಂದ ಹೆಸರುವಾಸಿಯಾದ SYS ಸಂಘಟನೆ ಕಳೆದ ಜುಲೈ ತಿಂಗಳಲ್ಲಿ ಪುತ್ತೂರಿನ ರಾಜಬೀದಿಯಲ್ಲಿ ಸರ್ವಧರ್ಮರನ್ನು ಸೇರಿಸಿ ಹೃದಯವನ್ನು ಸೇರೋಣ ಎಂಬ ಜಯ ವಾಕ್ಯದೊಂದಿಗೆ ಸರ್ವಧರ್ಮ ಸದಸ್ಯರನ್ನು ಪರಸ್ಪರ ಕೈ ಹಿಡಿದು ಜಾತಿ ಮತ ಪಂಗಡ ಪಥ ಭೇದವಿಲ್ಲದೆ ಕಾಲ್ನಡಿಗೆ ಜಾಥಾ ನಡೆಸಿ ಎಲ್ಲರ ಮೆಚ್ಚುಗೆ ಪಡೆದ ಸಂಘಟನೆಯಾಗಿದೆ SYS. ಇದೀಗ ಈ ಸಂಘಟನೆಗೆ ನಾಯಕತ್ವ ವಹಿಸಿ ನಮ್ಮಿಂದ ಅಗಲಿದ ಮಹಾನ್ ನೇತಾರರು, ಆಧ್ಯಾತ್ಮಿಕ ಗುರುಗಳು ಆದ ತಾಜುಲ್ ಉಲಮಾ ಮತ್ತು ನೂರುಲ್ ಉಲಮಾ ಎಂಬುವರ ಹೆಸರಿನಲ್ಲಿ ಅನುಸ್ಮರಣಾ ಸಂಗಮವನ್ನು SYS ಪುತ್ತೂರು ಝೋನ್ ಆಯೋಜಿಸಿದೆ. ಸೈಯದ್ ಉಮರ್ ಜಿಬ್ರಿ ತನ್ನ ನೇತೃತ್ವ ನಡೆಸುವ ಸಭೆಯಲ್ಲಿ ಸ್ವಾಗತ ಸಮಿತಿ ಚೇರ್ಮನ್ ಅಬ್ದುಲ್ಲಾ ತಾವು ಅಧ್ಯಕ್ಷತೆ ವಹಿಸಲಿದ್ದಾರೆ. ಸ್ವಾಗತ ಸಮಿತಿ ಕನ್ವೀನರ್ ಅಬ್ದುಲ್ ರಜಾಕ್ ಇಮಾಮಿ ಬೆಂಜಾ ಆಗಮಿಸಿದ ಅತಿಥಿಗಳನ್ನು ಸ್ವಾಗತಿಸಲಿದ್ದಾರೆ. SYS ಈಸ್ಟ್ ಜಿಲ್ಲಾ ಅಧ್ಯಕ್ಷರಾದ ಅಸ್ರತ್ ಶಕಾಪಿ ಮುರಡ್ಕ ಸಭೆಯನ್ನು ಉದ್ಘಾಟಿಸಲಿದ್ದಾರೆ. ಜಿಲ್ಲಾ ಉಪಾಧ್ಯಕ್ಷರಾದ ಅಬ್ದುಲ್ ರಜಾಕ್ ಕಾಸಿಮಿ ಕುರ್ನಾಟಕ ಪ್ರಾಸ್ತಾವಿಕ ಭಾಷಣ ಮಾಡಲಿದ್ದಾರೆ. ಝೋನ್ ಅಧ್ಯಕ್ಷರಾದ ಅಬ್ದುಲ್ ಜಲೀಲ್ ಶಕಾಪಿ ಅಲ್ ಇಮಾಮಿ ಕರ್ನೂಲ್ ಅನುಸ್ಮರಣಾ ಭಾಷಣ ನಡೆಸಲಿದ್ದಾರೆ. ಮುಖ್ಯ ಪ್ರವಾಸ ಅನಸ್ ಅಮಾನಿ ಪುಷ್ಪಗಿರಿ ನಡೆಸಿಕೊಡಲಿದ್ದಾರೆ. ಮುಹಮ್ಮದ್ಗಳು, ಸಾದಾತ್ಗಳು ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಲಿದ್ದಾರೆ. ಸಾರ್ವಜನಿಕ ಧರ್ಮ ನಾಯಕ ಉಪಸ್ಥಿತಿ ಇರಲಿದೆ. ಕರ್ಕುಂಜ ಕುಂಬ್ರಾ ಸಮೀಪದ ಅಬ್ರಾಡ್ ಮಲ್ಟಿಪ್ಲೆಕ್ಸ್ ಆಡಿಟೋರಿಯಂನಲ್ಲಿ ಈ ಸಭಾ ಕಾರ್ಯಕ್ರಮ ನಡೆಯಲಿದೆ. ನವೆಂಬರ್ 4 ಮಂಗಳವಾರ ಸಂಜೆ 5:30ಕ್ಕೆ ಸಭಾ ಆರಂಭವಾಗಲಿದೆ. ಮೊನ್ನೆ ಜುಲೈನಲ್ಲಿ ನಾವು SYS ಈ ವತಿಯಿಂದ ನಾವು ಇಲ್ಲಿ ಸೌಹಾರ್ದ ಸಂಗಮ ಪರಸ್ಪರ ಹೃದಯ ಸೇವನ ಪುತ್ತೂರು ಟೌನ್ನಲ್ಲಿ ಜಾಥಾ ನಡೆಸಿದ್ದೇವೆ. ಅದೊಂದು ಗಮನಾರ್ಹ. ಅದೇ ಸಂಘಟನೆ ನಮಗೆ ಸಂಘಟನೆಗೆ ನೇತೃತ್ವ ಕೊಟ್ಟ ನಮ್ಮನ್ನು ಅಗಲಿದ ಆಧ್ಯಾತ್ಮಿಕ ಗುರುಗಳ ಒಂದು ಅನುಸ್ಮರಣ ಸಂಗಮ ನಾಳೆ ಮಂಗಳವಾರ ಸಂಜೆ 5:30 ಗಂಟೆಗೆ ಅಬ್ರೋಡ್ ಪರ್ಪುಂಜ ಹಾಲ್ನಲ್ಲಿ ಆರಂಭವಾಗಲಿದೆ. ಅದರಲ್ಲಿ ಮುಖ್ಯ ಪ್ರಭಾಷಣೆಗಳಾಗಿ ಅನಸ್ ಅಮಾನಿ ಪುಷ್ಪಗಿರಿ ಅವರು ಆಗಮಿಸಿದ್ದಾರೆ. ಅದೇ ರೀತಿ ಆಧ್ಯಾತ್ಮಿಕ ಗುರು ಸೈಯದ್ ಉಮರ್ ಜಿಬ್ರಿ ತನ್ನ ಮರವನ್ನು ನೇತೃತ್ವ ಕೊಡಲಿದ್ದಾರೆ. ಅದೇ ರೀತಿ ಧಾರ್ಮಿಕ, ಸಾಮಾಜಿಕ ಎಲ್ಲ ರೀತಿಯ ನಾಯಕರು ಆ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, LED ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 9945521951 990178461. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.